ಅದಾನಿ ಯುಪಿಸಿಎಲ್ ಕಂಪನಿಯ ಸಿಎಸ್ಆರ್ ಯೋಜನೆಯಡಿ 1.3 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಮುದರಂಗಡಿಯ ಸಾಂತೂರು ಪರಾಡಿ ಮೈಂದ ಕೆರೆ ಕಳಪೆ ಮಟ್ಟದ್ದಾಗಿದೆ ಎಂದು ಮುದರಂಗಡಿ ಗ್ರಾಮ ಪಂಚಾಯತ್ನ ಪ್ರಭಾರ ಅಧ್ಯಕ್ಷ ಶರತ್ ಶೆಟ್ಟಿ ಸಾಂತೂರು ಆರೋಪಿಸಿದ್ದಾರೆ. ಕೆರೆ ಕಾಮಗಾರಿಯಲ್ಲಿ ಲೋಪಗಳಾಗಿರುವ ಬಗ್ಗೆ ಸ್ಥಳ ಪರಿಶೀಲನೆ ನಡೆಸಿ ಮಾಧ್ಯಮದ ಮುಂದೆ ವಿವರಿಸಿದ ಅವರು 2019ರಲ್ಲಿ ಕೆರೆ ಅಭಿವೃದ್ಧಿಪಡಿಸಲು ಯುಪಿಸಿಎಲ್ ಗ್ರಾಮ ಪಂಚಾಯಿತಿಗೆ ಪ್ರಸ್ತಾವನೆ ಸಲ್ಲಿಸಿತ್ತು. ಅಂದು ಗ್ರಾಮ ಪಂಚಾಯತ್ನ ಸಾಮಾನ್ಯ ಸಭೆಯಲ್ಲಿ ಸದಸ್ಯರ ವಿರೋಧವನ್ನು ಗಣನೆಗೆ ತೆಗೆದುಕೊಳ್ಳದೆ ಅಂದಿನ ಅಧ್ಯಕ್ಷ ಡೇವಿಡ್ ಡಿಸೋಜಾ ಸರ್ವಾಧಿಕಾರ ಧೋರಣೆಯೊಂದಿಗೆ ನಿರ್ಣಯ ತೆಗೆದುಕೊಂಡರು. ಗುತ್ತಿಗೆದಾರಿಕೆಯನ್ನ ತಾವೇ ಪಡೆದು ಕಾಮಗಾರಿ ಆರಂಭಿಸಿದ್ರು. 4 ವರ್ಷ ನಿಧಾನಗತಿಯಲ್ಲಿ ಸಾಗಿದ ಅಪೂರ್ಣ ಕಾಮಗಾರಿಯನ್ನು ಏಪ್ರಿಲ್ ತಿಂಗಳಿನಲ್ಲಿ ಉದ್ಘಾಟಿಸಲು ಕಂಪನಿ ಗ್ರಾಮ ಪಂಚಾಯತ್ಗೆ ಆಹ್ವಾನ ನೀಡಿತ್ತು. ಆದರೆ ಪರಿಶೀಲನೆ ನಡೆಸದೆ ಕಾಮಗಾರಿ ಉದ್ಘಾಟಿಸಲು ನಾವು ನಿರಾಕರಿಸಿದೆವು. ಕಳಪೆ ಕಾಮಗಾರಿಯ ಬಗ್ಗೆ ಪರಿಶೀಲನೆಗಾಗಿ ಕಂಪನಿಗೆ ಮನವಿ ಮಾಡಿದ್ರು. ಅವರು ಬಾರದೆ ನಿರ್ಲಕ್ಷ್ಯ ತೋರಿಸಿದ್ರು. ಇದೀಗ ಕಳೆದೆರಡು ದಿನಗಳ ಹಿಂದೆ ಸುರಿದ ಮಳೆಗೆ ಈ ಭಾಗದ ರಸ್ತೆಯೆಲ್ಲ ನೀರು ತುಂಬಿ ಸಮಸ್ಯೆಗೆ ಕಾರಣವಾಗಿದೆ. ಜನರ ಅನುಕೂಲಕ್ಕಾಗಿ ಬಳಕೆಯಾಗಬೇಕಾದ ಹಣ ಗುತ್ತಿಗೆದಾರನ ಜೋಡಿಗೆ ಸೇರುತ್ತಿದ್ದು, ಈ ಬಗ್ಗೆ ಜಿಲ್ಲಾಡಳಿತ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ನಮ್ಮಲ್ಲಿ ಗ್ರಾಮ ವಾಸ್ತವ್ಯ ಬಂದ ಜಿಲ್ಲಾಧಿಕಾರಿಯವರ ಗಮನಕ್ಕೆ ತರಲಾಗಿದ್ದು, ನಮಗೆ ನ್ಯಾಯ ದೊರೆಯದೆ ಹೋದಲ್ಲಿ ಗ್ರಾಮ ಪಂಚಾಯತ್ ಮೂಲಕ ಉಗ್ರ ಹೋರಾಟ ನಡೆಸುವ ಎಚ್ಚರಿಕೆಯನ್ನ ನೀಡಿದ್ದಾರೆ. ಅಧ್ಯಕ್ಷರ ಅನುಮತಿ ಇಲ್ಲದೆ 2022 ಮಾರ್ಚಲ್ಲಿ ಇದು ಇನಾಗ್ರೇಷನ್ ಆಗಿದೆ ಅಂತ ಅಧ್ಯಕ್ಷರ ಹೆಸರನ್ನು ಯೋಗಿನಿ ಶೆಟ್ಟಿ ಅಧ್ಯಕ್ಷರು ಅವರ ಅಧ್ಯಕ್ಷರ ನಾಮಫಲಕವಾಗಿ ಇನಾಗ್ರೇಷನ್ ಅಂತ ಬೋರ್ಡ್ ಹಾಕಿದ್ದಾರೆ. ಸೊ ಇನಾಗ್ರೇಷನ್ ಮಾಡಿದೆ ಅಂತ ಅವರು ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದರಿಂದ ಅಧ್ಯಕ್ಷರ ಧಕ್ಕೆಗೂ ಸಹ ಹೆಸರಿಗೆ ಸಹ ಕಳಂಕ ಬರಿಸಿದೆ. ಯಾಕೆಂದರೆ ಇದೊಂದು ನಾಡಿದ್ದು ಈ ಮಳೆಯಲ್ಲಿ ಇದೆಲ್ಲ ಹೋಗ್ತದೆ, ಕೊಚ್ಚಿಕೊಂಡು ಹೋಗ್ತದೆ. ಇದಕ್ಕೆ 1 ಕೋಟಿ 50 ಲಕ್ಷ ಎಸ್ಟಿಮೇಟ್ ಮಾಡಿದ್ದಾರೆ. 1 ಕೋಟಿ 50 ಲಕ್ಷಕ್ಕೆ 1 ಕೋಟಿ 30 ಲಕ್ಷ ವರ್ಕ್ ಆಗಿದೆ ಅಂತ ಕೆಲಸ ತೋರಿಸ್ಕೊಂಡು, ಮತ್ತೆ ಇದರಲ್ಲಿ ಗದ್ದೆಗೆ ಹೋಗ್ಬೇಕಂತ ಒಂದು ನೀರಿಗೆ ಒಂದು ವ್ಯವಸ್ಥೆ ಮಾಡಿಟ್ಟಿದ್ದಾರೆ ಅವರು ಮೊದಲನ ಇದರಲ್ಲಿ. ಅದು ಈಗ ಫುಲ್ ಮಣ್ಣಿನಿಂದ ಮುಚ್ಚಿ ಹೋಗಿದ್ದಾರೆ. ಇದರಿಂದ ಈಗ ಗದ್ದೆಗೆ ನೀರು ಹೋಗುವ ವ್ಯವಸ್ಥೆ ಇಲ್ಲ ಇದರಲ್ಲಿ. ಸೊ ಇದು ಮಣ್ಣು ಹಾಕಿದ್ದು ಈಗ ಕೊಚ್ಚಿಕೊಂಡು ಹೋಗ್ತಾ ಉಂಟು. ಇದರಿಂದ ಹೊಳೆಯಲ್ಲಿ ಈಗ ತೋಡಲ್ಲಿ ಕೊಚ್ಚಿಕೊಂಡು ಹೋಗ್ತಾ ಇತ್ತು. ಸೊ ಇದರಿಂದ ನಮಗೆ ಬೇಸಾಯಕ್ಕೂ ಸಹ ತೊಂದರೆ. ನಾವು ಇದನ್ನು ಅಬ್ಜೆಕ್ಷನ್ ಮಾಡಿದ್ರು ಸಹ ಇದನ್ನು ಕಂಪನಿಯವರು ಕೇಳದೆ, ನಮ್ಮದು ಯಾವುದೇ ಮಾಹಿತಿ, ನಮ್ಮದು ಯಾವುದೇ ಒಂದು ವಿವರಣೆ ಕೇಳದೆ, ಜನರ ಹತ್ರ ಯಾರದು ಹೇಳಿಕೆಯನ್ನು ಪಡೆಯದೆ ಅವರ ಇಷ್ಟದಾಗೆ ಮಾಡಿದ್ದಾರೆ. ಇದು ನಾವು ತುಂಬ ಖಂಡಿಸ್ತೇವೆ. ಯಾಕೆಂದರೆ ಇದಕ್ಕೆ ಮೊದಲು ಹಳ್ಳಿಯ ನಡೆ, ಇದರಲ್ಲಿ ನಮ್ಮ ಜಿಲ್ಲಾಧಿಕಾರಿ ಹಳ್ಳಿ ನಡೆ ಕಾರ್ಯಕ್ರಮದಲ್ಲಿ ಇದರ ಬಗ್ಗೆ ನಾವು ಪ್ರಸ್ತಾವಿಸಿದ್ದೇವೆ. ಅವರನ್ನು ಇಲ್ಲಿ ವಿಸಿಟ್ ಮಾಡಬೇಕಂತ ಮೊದಲೇ ಹೇಳಿದೆವು. ಆದರೂ ಸಹ ಅವರು ಇಲ್ಲಿಗೆ ಮತ್ತು ಇಲ್ಲೊಂದು ಹಾರುಬುದಿಯಿಂದ ನಮಗೊಂದು ಉಪ್ಪು ನೀರಿನ ವ್ಯವಸ್ಥೆ, ಇದರಿಂದ ಗದ್ದೆಲ್ಲ ಹಾಳಾಗಿದೆ, ಅಲ್ಲಿಗೆ ಸಹ ವಿಸಿಟ್ ಮಾಡಬೇಕಂತ ಹೇಳಿದೆ. GC ಅವರಿಗೆ ಅವರು ಗ್ರಾಮ ವಾಸ್ತವ್ಯ ಕಾರ್ಯಕ್ರಮದಲ್ಲಿ ಹೇಳಿದರು. ಎಲ್ಲ ಕಡೆ ಹೋಗಿದ್ದಾರೆ. ಎರಡನ್ನು ಇನ್ನೊಂದು ಸಲ ಬರ್ತೇನೆ ಅಂತ ಹೇಳಿದರು. ನಾನು ನೆಕ್ಸ್ಟ್ ವೀಕಲ್ಲಿ ಡೇಟ್ ಕೊಟ್ಟಂದ್ರೆ ಹೇಳಿದಕ್ಕೆ ಅದಕ್ಕೂ ಮೊನ್ನೆ 2 ಸಲ ಹೋದೆ ಅವರ ಹತ್ರ. ಅದಕ್ಕೆ ಅವರು ಯಾಕೆ ರೆಸ್ಪಾನ್ಸ್ ಮಾಡಲಿಲ್ಲ. ಮೊನ್ನೆ ಈ ವಿಷಯ ಆದ ನಂತರ, ಈ ಒಂದು ಕೆರೆಯ ಹೀಗೆ ಪರಿಸ್ಥಿತಿ ನೋಡಿದ ನಂತರ ನಾನು ಹೋಗಿ ಅವ್ರಿಗೆ ಲೆಟರ್ ಹೆಡಲ್ಲಿ ಕೊಟ್ಟಿದ್ದೇನೆ. ಲೆಟರ್ ಫೋಟೋ ಎಲ್ಲ ತೆಗೆದುಕೊಟ್ಟ ನಂತರ ಅವ್ರು ಹೇಳೋದು, ನಾನು ನೋಡ್ತೇನೆ, ನಾನು MLA ಹತ್ರ ಮಾತನಾಡಿ ಯಾವಾಗ ಡಿಸೈಡ್ ಮಾಡ್ತೇನೆ ಅಂತೇಳಿ. ನಾನು ಹೇಳಿದೆ 2 ದಿವಸದಲ್ಲಿ ಅದು ಎಲ್ಲ ಕಿತ್ಕೊಂಡು ಹೋಗ್ತದೆ, ನೀವು ಬರಬೇಕು, ಅರ್ಜೆಂಟ್ ನೋಡಬೇಕು, ಬಿಲ್ ಒಂದು ನಿಲ್ಲಿಸಬೇಕು. ಇದರಲ್ಲಿ ನಮಗೆ CRS ಹಣ ನಮ್ಮದು, ಸಾರ್ವಜನಿಕರಿಗೆ ಉಪಯೋಗ ಹಣ, ಇದು ಅವ್ರ ಗುತ್ತಿಗೆದಾರರಿಗೆ ಉಪಯೋಗ ಹಣ ಅಲ್ಲ. ಅದರಿಂದ ಆ ಹಣ ನಮಗೆ ಸಿಗಬೇಕು. ಇದು ಆದ್ದರಿಂದ ಈ ಹಣವನ್ನು ನಿಲ್ಲಿಸಿ, ನೀವು ಬಿಲ್ ನಿಲ್ಲಿಸಿ, ಆ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಬೇಕು. ಹಣ 1 ಕೋಟಿ 30 ಲಕ್ಷ ಪಂಚಾಯತಿ ಕೊಡಲಿ. ಇದು ಅವರು ಪಂಚಾಯತ್ ಅವರು ತಪ್ಪು ಯಾರದು, ಇವರು ಗುತ್ತಿಗೆರು ಅವರೇ ನಿರ್ವಹಿಸಲಿ. ಅವರಿಂದ ಅವರಿಗೆ ದಂಡ ಇರಲಿ. ಅದು